ನೀಟ್ ಪರೀಕ್ಷಾ ಅಕ್ರಮಗಳ ಹಿನ್ನೆಲೆಯಲ್ಲಿ ಮನನೊಂದು ಜೂನ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಕೇರಳದ ಕಾಸರಗೋಡು ಮೂಲದ ವಿದ್ಯಾರ್ಥಿನಿ ಐಜಾ ಆರ್ ಮಹೇಶ್ ಅವರ ಸಹೋದರ ಅರ್ಜುನ್ ಮಹೇಶ್ ಸೋಮವಾರ ಮಂಗಳೂರಿನ ಹೋಟೆಲ್ ಕೊಠಡಿಯೊಂದರಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ತಂಗಿಯ ಒಂದು ಸಾವಿನ ಆಘಾತದಿಂದ ಹೊರಬರಲಾಗದೆ ಅರ್ಜುನ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ಕೊಠಡಿಯಲ್ಲಿ ಅಮ್ಮ ಐ ಆಮ್ ಸಾರಿ ಅಂತ ಬರೆದಿರುವ ಸಣ್ಣ ಡೆತ್ ನೋಟ್ ಪತ್ತೆಯಾಗಿದೆ. ದುಬೈನಲ್ಲಿ ಆಟೋಮೊಬೈಲ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಅರ್ಜುನ್ ಜೂನ್ ಮೊದಲ ವಾರದಲ್ಲಿ ತಂಗಿ ಐಜಾ ಮೃತಪಟ್ಟಾಗ ಕಾಸರಗೋಡಿಗೆ ಬಂದಿದ್ರು. ತಂಗಿಯ ಅಂತ್ಯಕ್ರಿಯೆಯನ್ನು ಮುಗಿಸಿ 25 ದಿವಸಗಳ ಹಿಂದೆಯಷ್ಟೇ ದುಬೈಗೆ ಮರಳಿದ್ರು. ಅವರು ತೀವ್ರ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರು ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ರವಿವಾರ ದುಬೈಯಿಂದ ಹೊರಟ ಅರ್ಜುನ್ ಕುಟುಂಬದ ಯಾರಿಗೂ ಮಾಹಿತಿ ನೀಡದೆ ಶಾರ್ಜಾ ಮೂಲಕ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಮಧ್ಯಾಹ್ನ ತಾಯಿಗೆ ದೂರವಾಣಿ ಕರೆ ಮಾಡಿದ್ರು. ತಾವು ಊರಿಗೆ ಬಂದಿರೋ ವಿಷಯವನ್ನು ತಿಳಿಸಿರಲಿಲ್ಲ. ಬಳಿಕ ಮಂಗಳೂರು ವಿಮಾನ ನಿಲ್ದಾಣದ ಸಮೀಪದ ಮರವೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಅಲ್ಲಿ ಕೊಠಡಿಯನ್ನ ಕಾಯ್ದಿರಿಸಿದ್ರು. ಕೊಠಡಿ ಕಾಯ್ದಿರಿಸುವಾಗ ತಮ್ಮ ಹೆಸರಿನ ಬದಲು ತಾಯಿಯ ಹೆಸರನ್ನು ಬಳಸಿ ಅರ್ಜುನ್ ರಾಧಿಕಾ ಅಂತ ನಮೂದಿಸಿದ್ರು. ರವಿವಾರ ಮಧ್ಯಾಹ್ನದ ಬಳಿಕ ಅರ್ಜುನ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಇದರಿಂದ ಆತಂಕಗೊಂಡ ದುಬೈನಲ್ಲಿದ್ದ ಅವರ ಸ್ನೇಹಿತರು ಕುಟುಂಬದವರಿಗೆ ಮಾಹಿತಿ ನೀಡಿದ್ರು. ಸಂಬಂಧಿಕರು ಕಾಸರಗೋಡಿನ ಬೇಕಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸೈಬರ್ ಸೆಲ್ ನೆರವಿನಿಂದ ಮೊಬೈಲ್ನ ಕೊನೆಯ ಲೊಕೇಶನ್ ಪರಿಶೀಲಿಸಿದಾಗ ಅದು ಮಂಗಳೂರು ಅಂತ ತಿಳಿದು ಬಂದಿತ್ತು. ಸೋಮವಾರ ಬೆಳಗ್ಗೆ ಹೋಟೆಲ್ ಸಿಬ್ಬಂದಿ ಹಲವು ಬಾರಿ ಕರೆದ್ರು. ಅರ್ಜುನ್ ಕೊಠಡಿಯ ಬಾಗಿಲನ್ನು ತೆರೆಯಲಿಲ್ಲ. ಈ ಕುರಿತು ಬಜ್ಪೆ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಪೊಲೀಸರು ಸ್ಥಳಕ್ಕೆ ತೆರಳಿ ಬಾಗಿಲನ್ನು ಮುರಿದು ಒಳ ಪ್ರವೇಶಿಸಿದಾಗ ಅರ್ಜುನ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಇನ್ನು ಕೊಠಡಿಯಲ್ಲಿ ಪೊಲೀಸರಿಗೆ ದೊರೆತಂತಹ ಒಂದು ಸಣ್ಣ ಡೆತ್ ನೋಟ್ನಲ್ಲಿ ಅಮ್ಮ ಐ ಆಮ್ ಸಾರಿ ಅಂತ ಬರೆಯಲಾಗಿತ್ತು. ಅದರೊಂದಿಗೆ ತಮ್ಮ ಸಾವಿನ ಸುದ್ದಿಯನ್ನು ತಿಳಿಸಬೇಕಾದ ಕೆಲವು ಆಪ್ತ ಸ್ನೇಹಿತರ ಹೆಸರುಗಳು ಮತ್ತು ಅವರ ಮೊಬೈಲ್ ಸಂಖ್ಯೆಗಳನ್ನು ಕೂಡ ಅರ್ಜುನ್ ಉಲ್ಲೇಖಿಸಿದ್ರು ಅಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ನಾವಿಲ್ಲಿ ಗಮನಿಸಬೇಕಾಗುತ್ತೆ, ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಪರೀಕ್ಷೆಯ ಏನು ಸಮಸ್ಯೆಗಳಾಗಿತ್ತು, ಒಂದಷ್ಟು ಲೀಕ್ ಆಗಿತ್ತು, ಪ್ರಶ್ನೆ ಪತ್ರಿಕೆ ಲೀಕ್ ಆದಂತಹ ಸಂದರ್ಭದಲ್ಲಿ ಆ ಬಳಿಕ ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ಇವೆಲ್ಲವೂ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಆ ಒಂದು ಎಕ್ಸಾಮ್ನ ಕಾರಣಗಳಿಂದಾಗಿ ಅವರ ತಂಗಿ ಅಂದರೆ ನಿನ್ನೆ ಮೃತಪಟ್ಟಂತಹ ಅರ್ಜುನ್ ಅವರ ತಂಗಿ ಐಜಾ ಅವರು ಸಾವನ್ನಪ್ಪಿದ್ರು. ಆ ಒಂದು ಸಾವಿನ ಬಳಿಕ ಸಹೋದರ ಅರ್ಜುನ್ ಬಹಳ ಆಘಾತಗೊಂಡಿದ್ರು. ತಾನು ಆ ಎಲ್ಲ ಅಂತ್ಯಕ್ರಿಯೆಗಳನ್ನೆಲ್ಲ ಮುಗಿಸಿ ಮತ್ತೆ ಅವರು ತನ್ನ ಕೆಲಸಕ್ಕೆ ಹೋಗಿದ್ರು. ಆದರೂ ಕೂಡ ಅದರಿಂದ ಅವರಿಗೆ ಹೊರ ಬರಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಬಾಲ್ಯದಿಂದ ಒಟ್ಟಿಗೆ ಇದ್ದಂತಹ ತಂಗಿಯ ನೆನಪು ಅವರನ್ನು ಬಹಳ ಕಾಡ್ತಾ ಇತ್ತು ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಇರುವಂಥದ್ದು. ಆ ಕಾರಣಗಳಿಗೋಸ್ಕರ ಅರ್ಜುನ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇರತಕ್ಕಂಥದ್ದು ಪ್ರಾಥಮಿಕವಾಗಿ. ಮತ್ತು ಯಾವ ಕಾರಣಗಳಿದೆ, ಬೇರೆನಾದರೂ ರೀಸನ್ಗಳಿದೆಯಾ ಅನ್ನುವಂಥದ್ದು ಇನ್ನಷ್ಟೇ ತನಿಖೆಯಿಂದ ತಿಳಿದು ಬರಬೇಕಾಗಿದೆ.